ಬೈಕಂಪಾಡಿಯಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಹಣ್ಣು ಮತ್ತು ತರಕಾರಿ ಮಾರಾಟಕ್ಕೆ ಆಧುನಿಕ ಮಾರುಕಟ್ಟೆ ನಿರ್ಮಾಣಕ್ಕೆ ಕೃಷಿ ಮಾರುಕಟ್ಟೆ ಹಾಗೂ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಅವರು ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ನಡೆದ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 1 ವರ್ಷದಿಂದ ಅನುದಾನ ಒದಗಿಸಲು ಸಾಧ್ಯವಾಗಿಲ್ಲ. ಈಗಾಗಲೇ ಈ ಬಗ್ಗೆ ಮುಖ್ಯಮಂತ್ರಿಯನ್ನ ಕೋರಲಾಗಿದ್ದು, ಅವರು ನೀಡುವ ಅನುದಾನದ ಆಧಾರದಲ್ಲಿ ಮಂಗಳೂರು ಎಪಿಎಂಸಿಗೂ ಅನುದಾನ ಒದಗಿಸಲಾಗುವುದೆಂದು ಭರವಸೆಯನ್ನ ನೀಡಿದರು. ಸುಮಾರು 600-625 ಕೋಟಿ ಬರ್ತಾ ಇತ್ತು. ಮಿಕ್ಕದೆಲ್ಲ ಹೋಗಿ ಸೆಕ್ರೆಟರಿಗಳದ್ದು ಬೇರೆ ಬೇರೆದೆಲ್ಲ ಹೋಗಿ 600-625 ಒಂದ್ಸಾರಿ 750 ಕೋಟಿನೂ ಕೂಡ ಬರ್ತಕ್ಕಂಥದ್ದಿತ್ತು. ಸೆಸ್ ಕಮ್ಮಿ ಆದಮೇಲೆ ಸುಮಾರು ಥ್ರೂಔಟ್ ಸ್ಟೇಟ್ 90-110 ಕೋಟಿ ಬರ್ತಕ್ಕಂಥದ್ದಕ್ಕೆ ಚಾಲನೆ ಆಗಿದೆ. ಅಸೆಸ್ ಜಾಸ್ತಿ ಇದ್ದರಿಂದ ಕಲೆಕ್ಷನ್ ಜಾಸ್ತಿ ಆಗಿದ್ದು, ಆ ಎಪಿಎಂಸಿಗಳು ಕೂಡ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇತ್ತು. ಕಳೆದ 1 ವರ್ಷದಿಂದ ಎಪಿಎಂಸಿಗೆ ನಾವು ಅನುದಾನವನ್ನು ಕೊಡಲಿಕ್ಕೆ ಆಗಲಿಲ್ಲ. ಈ ವರ್ಷ ಮುಖ್ಯಮಂತ್ರಿಗಳಿಗೆ ಅನುದಾನವನ್ನು ಕೊಡಲೇಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ಆತ್ಮೀಯರಾದಂಥ ಜನಪ್ರಿಯ ಶಾಸಕರು ಪರಶೆಟ್ಟಿಯವರು ಕೂಡ 70 ಕೋಟಿ ಕೇಳಿದ್ದಾರೆ. ವೇದವಾಸರವರು ನಮ್ಮ ಮೂಡಿಬಿದ್ರೆ ಅವರು ಕೂಡ ಈಗ ತಾನೇ ಹೇಳ್ತಾ ಇದ್ರು. ಅದಕ್ಕೆ 3 ಶಾಸಕರಿಗೂ ಕೂಡ ಅನುದಾನವನ್ನು ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇವೆ. ಈಗ ಮುಖ್ಯಮಂತ್ರಿಗಳು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ, ಬಟ್ ಎಷ್ಟು ಕೊಡ್ತಾರೆ ಆ ಅನುದಾನದ ಮೇಲೆ ನಾವು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತೇವೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಮಂಗಳೂರು ಎಪಿಎಂಸಿ ಅಧ್ಯಕ್ಷ ಕೆ ಕೃಷ್ಣರಾಜ್ ಹೆಗಡೆ, ಶಾಸಕರಾದ ಡಾಕ್ಟರ್ ವೈ ಭರತ್, ವೇದವ್ಯಾಸ್ ಕಾಮತ್, ಉಮಾನಾಥ್ ಕೋಟ್ಯಾನ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಎಪಿಎಂಸಿ ಉಪಾಧ್ಯಕ್ಷೆ ರಚನೆ ದುಗ್ಗಣ್ಣ, ಕಾರ್ಯದರ್ಶಿ ಸಿಎಚ್ ಮೋಹನ್, ಎಪಿಎಂಸಿ ಆಡಳಿತ ಮಂಡಳಿಯ ಸಮಿತಿಯ ಸದಸ್ಯರು ಸೇರಿದಂತೆ ಗಣ್ಯರು ಭಾಗವಹಿಸಿದ್ರು.